ಮಂಜೇಶ್ವರ ಗ್ರಾಮ ಪಂಚಾಯತ್ನ ಶುಚಿತ್ವ ಅಭಿಯಾನದ ಅಂಗವಾಗಿ ಇಂದು ಹೊಸಂಗಡಿಯಲ್ಲಿ ಶುಚಿತ್ವ ಸಂದೇಶ ಯಾತ್ರೆ ಸಾರ್ವಜನಿಕ ಸಭೆ ನಡೆಯಿತು. ಹೊಸಂಗಡಿ ಟೆಂಪೋ ಸ್ಟ್ಯಾಂಡ್ನಲ್ಲಿ ಉದ್ಘಾಟನಾ ಸಭೆ ನಡೆಯಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ವತಿಯಿಂದ ಹೊಸಂಗಡಿಯಲ್ಲಿ ಶುಚಿತ್ವ ಸಂದೇಶ ಯಾತ್ರೆಯ ಸಾರ್ವಜನಿಕ ಸಭೆಯ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲವಿನಾ ಮೊಂತೇರೋ ಉದ್ಘಾಟಿಸಿದರು. ಕೇವಲ ನಮ್ಮ ಉದ್ದೇಶ ಇರುವಂತದ್ದು ನಮ್ಮ ಮಂಜೇಶ್ವರ ಗ್ರಾಮ ಸ್ವಚ್ಛವಾಗಿರ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಕೊನೆಯದಾಗಿ ಇದೇ ತಿಂಗಳಷ್ಟೇ ಎಲ್ಲಾ ಧಾರ್ಮಿಕ ಸಂಸ್ಥೆಗಳ ಪ್ರತಿಯೊಂದು ಧರ್ಮದ ಧಾರ್ಮಿಕ ಸಂಸ್ಥೆಗಳ ಆಡಳಿತದ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರನ್ನು ಕರೆದು ಸಮೇತ ನಾವು ಸಭೆಯನ್ನು ನಡೆಸಿ ಅವರಿಗೆ ಮನವರಿಕೆ ಮಾಡಿಕೊಡಲಾಯಿತು. ಪಂಚಾಯತ್ ಏನ್ ಮಾಡ್ತಾ ಇದೆ ಜನರಿಗೋಸ್ಕರ ಇಷ್ಟು 2.5 ವರ್ಷಗಳಲ್ಲಿ ನಿರಂತರವಾಗಿ ಏನು ಮಾಡಿದೆ ಅಂತ ಹೇಳುವಂತದ್ದು ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಂತದ್ದು. ವೇದಿಕೆಯಲ್ಲಿ ಧಾರ್ಮಿಕ ಮುಂದಾಳುಗಳಾದ ಸುಳಿ ಜನಾರ್ದನ ದೇವಸ್ಥಾನದ ಅರ್ಚಕರು ಶ್ರೀನಿವಾಸ್ ಭಟ್, ಪೊಸೋಟ್ ಜಮತ್ತ ಖತೀಬ್ ಸಬೀರ್ ಫೈಸಿ, ಅವರ್ ಲೇಡಿ ಆಫ್ ಮರ್ಸಿ ಚರ್ಚ್ ಫಾದರ್ ಎಡ್ವಿನ್ ಫ್ರಾನ್ಸಿಸ್ ಪಿಂಟೋ ಉಪಸ್ಥಿತರಿದ್ದರು. ಸಭೆಯಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರು, ಹರಿತ ಕರ್ಮ ಸೇನೆಯ ಸದಸ್ಯರು ಮತ್ತು ಊರವರು ನೆರೆದಿದ್ದರು. ಸಮಾರೋಪವು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಆವರಣದಲ್ಲಿ ಜರುಗಿತು. ಆರೋಗ್ಯಾಧಿಕಾರಿ ಪ್ರಭಾಕರ್ ರೈ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಪ್ರತಿ ವರಿಯಲ ಮನೆ ಸೇರಿದೆ ഈ ಕಾರ್ಯಕ್ರಮ യശസ്വി കൊണ്ട് പണ്ടത് കേണന്തോ ഇതിന്റെ മതപരമായ വിഷയം ചർച്ച ചെയ്യുവാൻ വേണ്ടിയാണ് നമ്മളൊക്കെ ഒരുമിച്ച് കൂടിയിരിക്കുന്നത്. അതിന് പ്രത്യേകിച്ച് മതപണ്ഡിതന്മാരെ ഇവിടെ ക്ഷണിച്ചു വരുത്തി ജനങ്ങളെ ഉത്ബോധിപ്പിക്കുക എന്നുള്ളതാണ് ഇതിന്റെ പ്രധാന ഉദ്ദേശം. ಇವತ್ತು ನಾವು ಇಲ್ಲಿದ್ದೇವೆ ಸ್ವಚ್ಛತೆಯ ಬಗ್ಗೆ, ಶುಚಿತ್ವದ ಬಗ್ಗೆ, ನಮ್ಮ ಗ್ರಾಮವನ್ನು ನಾವು ಹೇಗೆ ಕಾಪಾಡೋದು, ಇದು ನಿರಂತರ ನಮ್ಮ ಪ್ರಯತ್ನ ಆಗಬೇಕು. ಇವತ್ತು സംസ്കാരശൂന്യവും നിയമവിരുദ്ധവുമായ അത്തരം പ്രവർത്തികളിൽ ഞാൻ ഒരിക്കലും ഏർപ്പെടുകയില്ല. അതിന്റെ പ്രത്യാഘാതങ്ങളെ കുറിച്ച് എനിക്ക് പരിപൂർണ ബോധ്യമുണ്ട്. അതിനാൽ ചെറുതോ വലുതോ